ಆಪರೇಷನ್ ಕಮಲ ಮಾಡಿದ್ದಕ್ಕೆ ಅಮಿತ್ ಶಾಗೆ ಹಂದಿ ಜ್ವರ ಬಂದಿದೆ ಎಂದು ಹೇಳಿರುವ ಕಾಂಗ್ರೆಸ್ ಮುಖಂಡ ಹರಿಪ್ರಸಾದ್ ಹೇಳಿಕೆಗೆ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಎದುರೇಟು ನೀಡಿದ್ದಾರೆ. ಕಾಂಗ್ರೆಸ್ ನಾಯಕರು ಜವಾಬ್ದಾರಿಯುತವಾಗಿ ಮಾತನಾಡಲಿ. ಹಂದಿ ಜ್ವರ, ಮಂಗನ ಕಾಯಿಲೆಯ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಬಿಕೆ ಹರಿಪ್ರಸಾದ್ ಹಿರಿಯ ರಾಜಕಾರಣಿ, ಅವರ ಮಾತಿನ ಮೇಲೆ ನಿಗಾ ಇರಲಿ. ಬಿಜೆಪಿ 104 ಇದ್ದವರು 106 ಆಗಿದ್ದೇವೆ. ನಿಮ್ಮ ಶಾಸಕರನ್ನ ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಈಗ 106 ಶಾಸಕರು ಇದ್ದದ್ದು 115 ಆದ್ರೆ ನೀವೇ ಹೊಣೆ ಅಂತ ಹೇಳಿದ್ರು. ಇನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯ ವಿಚಾರದ ಬಗ್ಗೆ ಮಾತನಾಡಿದ ಅವರು, ನಿಮ್ಮ ಶಾಸಕರನ್ನ ಭದ್ರ ಮಾಡಿಕೊಳ್ಳಿ. ಕಾಂಗ್ರೆಸ್ ಶಾಸಕರ ಬಗ್ಗೆ ಅವರಿಗೆ ಅನುಮಾನ ಇದೆ. ಸಭೆಯಲ್ಲಿ ಏನೇನಾಗುತ್ತದೋ ಮುಂದೆ ನೋಡೋಣ. ಸಿದ್ದರಾಮಯ್ಯನವರಿಗೆ ದೇವೇಗೌಡರು ಏನು ಹೇಳಿದ್ದಾರೆ ಚುನಾವಣೆ ಪೂರ್ವದಲ್ಲಿ ಅನ್ನೋದನ್ನು ಒಂದ್ಸರ್ತಿ ಸಿದ್ದರಾಮಯ್ಯನವರು ನೆನಪು ಮಾಡಿಕೊಳ್ಬೇಕಾದಂಥ ಅವಶ್ಯಕತೆಗಳಿದೆ. ಕರ್ನಾಟಕದ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅನೇಕ ಕಾಂಗ್ರೆಸ್ಸಿನ ಮುಖಂಡರು, ಹರಿಪ್ರಸಾದ್ ಅವರು ಸೇರಿದಂತೆ ಮಾತಿನಲ್ಲಿ ಒಂದಿಷ್ಟು ತಾಳ್ಮೆಯನ್ನು, ಒಂದಿಷ್ಟು ಜವಾಬ್ದಾರಿಯಿಂದ ಅಂಥ ಹಿರಿಯರು ಮಾತಾಡೋದನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಯಾವುದೋ ಕಾರಣಕ್ಕೆ ಹರಿಪ್ರಸಾದ್ರವರು ಹೇಳಿದ್ದನ್ನು ಕೇಳಿದೆ, ಹಂದಿ ಜ್ವರ ಬಂದಿದೆ ಅಮಿತ್ ಶಾ ಅವರಿಗೆ ಅಂತೇಳಿ. ನಾನು ಯಾರಿಗೆ ಹಂದಿ ಜ್ವರ ಬಂದಿದೆ, ಯಾರಿಗೆ ಮಂಗನ ಕಾಯಿಲೆ ಬಂದಿದೆ ಅಂತೇಳಿ ನಾನು ಚರ್ಚೆ ಮಾಡೋದಿಲ್ಲ. ಅನೇಕ ಹಿರಿಯರಿದ್ದೀರಿ, ನೀವು ದಯವಿಟ್ಟು ನಿಮ್ಮ ಮಾತಿನ ಮೇಲೆ ನಿಯಂತ್ರಣ ಇಡಬೇಕು ಅನ್ನುವಂಥ ವಿಚಾರಗಳನ್ನು ಅವರ ಮುಂದೆ ಹೇಳ ಬಯಸ್ತೇನೆ. ಭಾರತೀಯ ಜನತಾ ಪಕ್ಷ ಒಂದು ಸಂಘಟನಾತ್ಮಕವಾದ ಒಂದು ಶಕ್ತಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಶಾಸಕರನ್ನು ಹೊಂದಿರುವಂಥ ರಾಜಕೀಯ ಪಕ್ಷ. ಇವತ್ತು 104 ಇರೋದು ನಮ್ಮದು 106 ಆಗಿದೆ ಅನ್ನೋದನ್ನು ಅವರು ಮರಿಬಾರ್ದು. ಅವರು ಶಾಸಕರನ್ನು ಅವರು ಗಟ್ಟಿ ಹಿಡಿದುಕೊಳ್ಳಿ. ಇಲ್ಲದೇ ಇದ್ರೆ 115 ಆಗಿದ್ರೆ ಅವರೇ ಹೊಣೆ, ನಾವಣೆ ಆಗುವುದಿಲ್ಲ. ಆಪರೇಷನ್ ಕಮಲ ಟುಸ್ ಹೇಳಿಕೆ ವಿಚಾರದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಸಿದ್ದರಾಮಯ್ಯ ಕುಮಾರಸ್ವಾಮಿ ಹೇಳಿಕೆಗೆ ಅರ್ಥವೇ ಇಲ್ಲ. ನಾವು ಲೋಕಸಭಾ ಚುನಾವಣೆಯ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಕುಳಿತ ಸಿದ್ದು, ಎಚ್ಡಿಕೆ ಆಪರೇಷನ್ ಕಮಲ ಭೀತಿ ಎಚ್ಚರಾಗಿದೆ. ಅವರಿಬ್ಬರ ಮರು ಆಪರೇಷನ್ ಹೇಳಿಕೆಯ ಬಗ್ಗೆಯೂ ಚರ್ಚೆ ಮಾಡಿದ್ದೇವೆ ಎಂದರು. ಮಾಡಲಿಕ್ಕೂ ಕೂಡ ಯಾವ ವಿಚಾರಕ್ಕೂ ಹೋಗಿಲ್ಲ. ನಾವು ಪಾರ್ಟಿಯನ್ನು ಸಂಘಟನೆ ಮಾಡೋದು, ಬಂದವರನ್ನು ಸ್ವಾಗತ ಮಾಡೋದು ಮಾತ್ರ ನಮ್ಮ ಜವಾಬ್ದಾರಿ. ಅವ್ರು ಯಾಕೆ ಆ ರೀತಿ ನಿಯಮಗಟ್ಟುಗಳನ್ನು ಮಾತಾಡ್ತಾರೋ ನಮ್ಗೆ ಗೊತ್ತಿಲ್ಲ. ಅದನ್ನ ಅವ್ರು ಮರುಚಿಂತನೆ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾರೆ. ಇವತ್ತು ಅವರು ಮೊದಲು ಅವ್ರ ಪಕ್ಷವನ್ನು ಗಟ್ಟಿ ಹಿಡ್ಕೊಳ್ಳಿ, ಉಳಿದವ್ರ ಬಗ್ಗೆ ಅವ್ರು ಮತ್ತೆ ಮಾತಾಡಲಿ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅವರ ಕಾಂಗ್ರೆಸ್ಸಿನ ಶಾಸಕರು ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಅವರು ಆಲೋಚನೆ ಮಾಡಬೇಕು. ನಾವ್ಯಾರು ಹೇಳಿಲ್ಲ ಶಾಸಕರ ಪಕ್ಷದಲ್ಲಿ ಅವ್ರ ಶಾಸಕಾಂಗ ಪಕ್ಷದಲ್ಲಿ ಅವ್ರ ಶಾಸಕರು ಬರ್ತಾ ಇಲ್ಲ ಅಂತ ನಾವೇನು ಹೇಳಿಲ್ಲ. ಅವರಿಗಿರುವಂಥ ಚಟಪಟಿಕೆ, ಅವರಿಗಿರುವಂಥ ಆತಂಕ, ಅವರಿಗಿರುವಂಥ ಅನುಮಾನಗಳು ಅವ್ರ ಶಾಸಕರ ಮೇಲೆ ಯಾಕೋ ನಮ್ಗೆ ಗೊತ್ತಿಲ್ಲ. ಮೊದಲು ಅವರು ವ್ಯವಸ್ಥಿತವಾಗಿ ಅವ್ರ ಶಾಸಕಾಂಗ ಪಕ್ಷದ ಎಲ್ಲ ಶಾಸಕರು ಬರುವಂಥ ವಾತಾವರಣ ನಿರ್ಮಾಣ ಆದರೆ ಮುಂದೆ ನೋಡೋಣ.